ತಮ್ಮ ತಮ್ಮ ಊರಿನ ಜನಗಳನ್ನು ಸೇರಿಸಿ ಅವರತ್ರ ಎಲ್ಲ ಕಚ್ಚಾಡಿಸುವಂತ ಕೆಲಸ ಮಾಡಿಸ್ತಾ ಇರೋದು ಈ SKDRDP ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಮಾತೆಲ್ಲ ಕಟ್ಟು ಗೊತ್ತಿಲ್ಲ, ನೀವು ಸಾಲ ಕೊಡ್ತೀರಲ್ಲ. ಈಗಾಗಲೇ ಮೊನ್ನೆ ನಡೆದಿರುವ ಘಟನೆ ನಂತರ ನಮ್ಗೆ ಸಿಕ್ಕಾಬಟ್ಟೆ ಕಾಲ್ಗಳು ಬರ್ತಾ ಇದೆ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರೇ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದಾರೆ ಅವರವರ ಕಷ್ಟಗಳು. ಮಾಡಿಸಿ ಇವರು ಕೋಟಿ ಕೋಟಿ ಎಣಿಸ್ತಾ ಇದ್ದಾರೆ. ದಾಖಲೆ ತೋರಿಸಿ, ನಿಮ್ಗೆ ಕಾನೂನು ಪ್ರಕಾರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ. ಬ್ಯಾಂಕ್ ಪಾಸ್ ತಗೊಳ್ಳಿ ಮೇಡಮ್, ನಮಗೆ ಬ್ಯಾಂಕ್ ಪಾಸ್ ತಗೊಳ್ಳಿ, ನಮಗೆ ಕೊಡಿ ಮೊದಲು, ಅದು ಕೊಡಿ, ಆಮೇಲೆ ನಾನು ಕಟ್ತೀನಿ. ಮೊದಲು ಅದು ಕೊಡಿ. ಕಳ್ಳ ಬಡ್ಡಿ ದಂಧೆಯ ವಿರುದ್ಧ ನಾವು ಪ್ರಕರಣ ಕೂಡ ದಾಖಲೆ ಮಾಡಿದ್ದೇವೆ, ಮನವಿ ಕೂಡ ಮಾಡಿದ್ದೇವೆ. ಈಗಾಗಲೇ ನಾವು ಸಿವಿಲ್ ಕೋರ್ಟ್ ಅಲ್ಲಿ ಏನು ಕಂಪ್ಲೇಂಟ್ ಮಾಡ್ಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದೇವೆ, ಎಲ್ಲ ದಾಖಲೆಗಳನ್ನು ರೆಡಿ ಮಾಡ್ತಾ ಇದ್ದೇವೆ. ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ. ಕೊರೋನಾ ಟೈಮ್ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮೊನ್ನೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಏನು ಗೂಂಡಗಳು ಎಲ್ಲೂರಿನ ವಿಶ್ವೇಶ್ವರ ದೇವಸ್ಥಾನದ ಮುಂದೆ ನಮಗೆ ಒಂದು 100-150 ಜನ ಸೇರಿ ಹಲ್ಲೆ ಮಾಡಿರೋದು ನಿಮಗೆಲ್ಲ ಗೊತ್ತಿರ್ಬೋದು. ಆಮೇಲೆ ಅವರ ಮೇಲೆ FIR ಕೂಡ ದಾಖಲಾಗಿದೆ. ಇದು ಘಟನೆ ನಡೆದಿರೋದು ಜೂನ್ 18ನೇ ತಾರೀಕು. ನಾವು ಹೋಗಿದ್ದು ಎಲ್ಲೂರಿನ ಸಂತೋಷ್ ಆಚಾರ್ಯ ಎಂಬವರ ಮನೆಗೆ. ಜೂನ್ 17ನೇ ತಾರೀಕು ಅಂದರೆ ನಮ್ಮ ಮೇಲೆ ಹಲ್ಲೆ ನಡೆದ ಇಂದಿನ ದಿನ ಸಂತೋಷ್ ಆಚಾರ್ಯರ ಮನೆಗೆ ಒಂದು 10-15 ಜನ ಈ ಧರ್ಮಸ್ಥಳ ಸಂಘದ ಸೇವಾಪ್ರತಿನಿಧಿಯಾಗಲಿ ಅದರಲ್ಲಿ ಇರುವ ಸದಸ್ಯರುಗಳು ಅಕ್ಕಪಕ್ಕ ಮನೆಯವರೆಲ್ಲ ಸೇರಿ ಅವರ ಮನೆ ಮುಂದೆ ಗಲಾಟೆ ಮಾಡಿದ್ದಾರೆ. ಅವರಿಗೆ ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿದ್ದಾರೆ. ನಮ್ಮನ್ನು ಕೂಡ ಕರೆದಿದ್ರು, ಅಂದರೆ ನನ್ನನ್ನು ಮತ್ತೆ ರವೀಂದ್ರ ಶೆಟ್ಟಿ ಅವರನ್ನು ಕೂಡ ಅವತ್ತು ಕರೆದಿದ್ರು. ಅವತ್ತು ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಬೇರೆ ಕೆಲಸ ಇದ್ದ ಕಾರಣ ಅವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ಮರು ದಿವಸ ಅಲ್ಲಿ ಹೋಗಿದ್ವಿ. ಈ ಸಂತೋಷ್ ಆಚಾರ್ಯರ ಮನೆಗೆ ಅಂದರೆ 17ನೇ ತಾರೀಕಿಗೆ ಬೆಳಗ್ಗೆ 5 ಗಂಟೆಗೆ ಒಂದು 10-15 ಜನ ಬಂದು ಗಲಾಟೆ ಮಾಡಿದ್ದಾರೆ. ಅಲ್ಲಿ ಏನೆಲ್ಲ ಗಲಾಟೆ ಮಾಡಿದ್ದಾರೆ ಅವರೆಲ್ಲ ವಿಡಿಯೋ ಮಾಡಿದ್ದಾರೆ. ಏನೆಲ್ಲ ನಡೆದಿದೆ ಅನ್ನೋದನ್ನ ನೀವೇ ನೋಡಿ. ಅಲ್ಲಿ
ನಾನು ಲೆಕ್ಕಾಚಾರ ಹಾಕಿದ್ದೆ ನಮ್ಗೆ ಪಿಆರ್ಕೆ ಕೊಟ್ಟಿದ್ದೀರಾ ದಾಲ ಬರ್ಚಿ ನೀವು ದಾಲ ಬಂದಿನ ಬರ್ಚಿ ದಾಲ ಪಾತ್ರ ಬರ್ಚಿಗಳು ಮೂಲು ഞാൻ പന്തിന പാത്ത് ഞാൻ എന്ന ആത്തിന മസ്ത് ഉണ്ടായിട്ട് മസ്ത് ഞാൻ ഒരേ കട്ടുജ് പണിപ്പിച്ചു മാത്തെല്ലാം കട്ടുജ് പണൊന്നുമില്ല ಅಕ್ಕಲ್ ಕಟ್ಟಾಡು ಯಾನ್ ಕಟ್ಟುಜತಾ ಅದೇ ನಂಗೆ ಗೊತ್ತಿಲ್ಲ ನೀವು ಸಾಲ ಕೊಡ್ತೀರಲ್ಲ ಎಷ್ಟು ಬೇಕಾದ್ರೂ ಕೊಡ್ತೀರಲ್ಲ ನೀವು ಕೊಡಿ ಅವರಿಗೆ ಯಾಕೆ ಕೊಡುದಿಲ್ಲ ಕೊಡಿ ನಮಗೆ ಬೇಡ ಸಾಲ ನಾನ್ ಕಟ್ಟುದಿಲ್ಲ ನಾನ್ ಹೇಳೋದು ನನಗೆ ಸಾಲ ಬೇಡ ನಿಮ್ಗೆ ಕೊಡ್ತಾರಲ್ಲ ಅವ್ರು ಸಾಲ ಎಷ್ಟು ಬೇಕಾದ್ರೂ ಕೊಡ್ತಾರ ನನ್ನ ಹತ್ರ ಮಾತಾಡ್ಬೇಡಿ ನೀವು ನನ್ನ ಹತ್ರ ಮಾತಾಡ್ಬೇಡಿ ನೀವು ನಾನ್ ಗೊತ್ತಿಲ್ಲ ನಿಮ್ಮ ಹತ್ರ ನನ್ನ ಹತ್ರ ಮಾತಾಡ್ಬೇಡಿ ಪುದಾರ ಹಾಳ ನಾಡ್ ಪಾಡು ಎನ್ನತೆ ಈರ್ನ ಪಾಡು ಇರಕ್ ಬಂತಿನತ್ತೆ ಎನ್ನತ ಪುದಾರ ಹಾಳ ಈರ್ನ ಹಾಳ ಅಂಡ ಅಜ್ಜತೆ ಮಲ್ಲೆಜ್ಜಿ ಈರ್ನ ಹಾಳ ಅಂಡ ಅಜ್ಜತೆ ಎನ್ನತ ಪಾಪಿನಿ ಆಡು ಪಾಡು ಬಿಡಿ ನಿಕಲಿತ ಕಟ್ಟಲೆ ಮಾರ ಯಾ ನಿಕಲ್ ಕಟ್ಟುಜಿ ಬಂದೇನೆ ಕಟ್ಟು ನಿಕಲ್ ಕಟ್ಟಲೆ ಎನ್ನ ಕಟ್ಟುಜಾನು ಗೊತ್ತಾಗತ್ತಾ ನಿಮ್ಮದು ಕಟ್ಟದೇ ಇದ್ರೆ ಅವರ ಸಂಘದವರಿಗೆ ಸಮಸ್ಯೆ ಅದೇ ನಂಗೆ ಗೊತ್ತಿಲ್ಲ ಇದು ಇನ್ನೇನು ಕಟ್ಟಡಪ್ಪಂಡ ಎನ್ನ ನಿಕಲ್ದೇ ಕಟ್ಟೋಡು ಯಾಕೆ ಇದ್ದಿರತ್ತ ಯಾಕೆ ಕಟ್ಟೋಡು ಅಲ್ಲ ಕೇಳಿ ಯಾಂದೇ ಕಟ್ಟೋಡು ನಿಕಲ್ ಎನ್ನ ಕಟ್ಟ ಬಂಡೆ ನಾನಿಗಳ್ಡ ನಿಕಲ್ ಕಟ್ಟಲೆ ನಿನ್ನ ಕಟ್ಟೆ ಎಂತ ಲಾನ್ ಏರ್ಬೋದು ಲೋನ್ ಕೊರ್ಪೇರು ತೊಂದ್ರೆ ಪ್ಲಾನ್ ನಿಕಲ್ ಪ್ಲಾನ್ ಮಾಡ್ತಾನೆ ಬೋದಿನಿ ಗೊತ್ತು ನೀವು ಎರಡ ಪಂಪಿನ ಮಡ್ಚಿ ಯಾನ್ ಸುರಟೆ ಪನ್ಪೆ ಬೊಕ್ಕ ಹೆಂಗ್ ಗೊತ್ತಿಜ್ಜಿ ಎರಡ ಪಂಪಿನ ಅಗತ್ಯನೇ ಇಜ್ಜಿ ಮೂಲ್ ಬರ್ಪಿನ ತಪ್ಪು ನಿಗಳು ತಪ್ಪು ದುಡ್ಡು ಸಾಲ ತಪ್ಪು ಬರೋಡಿದೆ ತಪ್ಪ ಅಂದ ಸಾಲದ ಇಲ್ಲ ಇದು ಬಾಕಿ ತಪ್ಪು ಬರ್ತಿದೆ ಅಂಚಿನ ರೀಸೆಂಟ್ ಆಗಿ ನಾನ್ ಬಂದ ನಂತರ ಸಾಲ ತೆಗೆದಿದ್ದಾರೆ ಸಾಲ ಕೊಟ್ಟಿದೆ ಸಾಲ ಜಾಸ್ತಿ ಕಟ್ಟಿದೆ ನಾನ್ ಬಂದ ನಂತರ ಸಾಲ ಕೊಟ್ಟಿದ್ದಾರೆ ಬ್ಯಾಂಕ್ ಪಾಸಸ್ ತಗೊಳ್ಳಿ ಬ್ಯಾಂಕ್ ಪಾಸಸ್ ತಗೊಳ್ಳಿ ಮೇಡಮ್ ನಮಗೆ ಕೊಡ್ತೀವಿ ನೀವು ಆಫೀಸಿಗೆ ಬಂದು ಬ್ಯಾಂಕ್ ಪಾಸ್ ತಗೊಳ್ಳಿ ನಮ್ಗೆ ಕೊಡಿ ಮೊದ್ಲು ಅದು ಕೊಡಿ ಆಮೇಲೆ ನಾನು ಕಟ್ತೀನಿ ಮೊದ್ಲು ಅದು ಕೊಡಿ ಸ್ಟೇಟ್ಮೆಂಟ್ ಉಂಟಲ್ಲ ಅಲ್ಲ ನನಗೆ ಕೊಡಿ ಮೊದ್ಲು ಇದ 2004ರಲ್ಲಿ 5ರಲ್ಲಿ ಪಾಸ್ ಪುಸ್ತಕ ಇತ್ತು ಯಾಕೆ ಬ್ಯಾನ್ ಮಾಡಿದ್ ನೀವು ಯಾಕೆ ಬ್ಯಾನ್ ಮಾಡಿದ್ದು ನಮಗೆ ಬೇಕು ಅದು ಬೇಕು ನಮಗೆ ಪಾಸ್ ಪುಸ್ತಕ ಕೊಡಿ ನಾವು ನೀವು ಏನ್ ಮಾಡ್ತೀರಾ ಮಾಡಿ ಹೋಗಿ ನೀವು ಏನ್ ಬೇಕಾದ್ರೆ ಮಾಡಿ ಹೋಗಿ ನನ್ನ ಹತ್ರ ಮಾತಾಡ್ಬೇಡಿ ನಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ಇಲ್ಲ ಬ್ಯಾಂಕ್ ಪಾಸ್ ಪುಸ್ತಕ ಕೊಡಿ ನೀವು ಎಂತ ಮಾತಾಡೋದು ಬೇಡ ಇಲ್ಲಿ ಹೋಗಿ ನನ್ನ ಹತ್ರ ಮಾತಾಡ್ಬೇಡಿ ಕೆಟ್ಟ ಹೆಸರು ಬಂದು ನನಗೆ ಅದಲ್ಲ ಹೋಗಿ ಈ ಸರಿ ಲೋನ್ ಕೊಡಿ ಸರಿತದೆ ಬರ್ತೀರ ಬೊಕ್ಕ ಸರಿತಿದೆ ಬರ್ತೀರ ನಿಮ್ಮ ಕಂತು ಬಾಕಿದವರಿಗೆ ಸಾಲದ ವ್ಯವಹಾರ ಮಾಡ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಅವರು ಸಂಘದ ವಿಷಯ ಮಾತಾಡ್ಬೇಕಿತ್ತು ಬೇರೆ ವಿಷಯ ವೈಯಕ್ತಿಕ ವಿಚಾರ ಎಲ್ಲ ಮಾತಾಡಿದ್ದಾರೆ ಮಗನಿಗೆ ಕೆಲಸ ಸಿಕ್ಕಿದೆ ಅವರಿಗೆ ಫೋರ್ಸ್ ಬಂದಿದೆ ಅಂತ ಹೇಳಿದ್ದಾರೆ ಹೇಳ್ಬೇಕು ಅವರೆಲ್ಲ ಅದೇ ಹೇಳ್ಬೇಕು ಅದೇ ಕೇಳುದು ದಾಲ ಅಗತ್ಯ ದಾಲ ಮೈಗಳ ಮಾತಾಡ ಉಂಟು ದಾಲ ಇಲ್ಲಂಕಲೆಲ್ಲ ಬರ್ತದೆ ಗೊತ್ತಾನತ್ತೆ ನೀರ್ನೆಲ್ಲ ಬಂದು ನೀರು ಬಿಡ್ಪಾರ ಬೇರೆ ಮೇಡಮ್ ಎಲ್ಲ ಬಂದು ಆರು ಬಿಡ್ತಾರ ದೇವಕ್ಕನೆಲ್ಲ ಬಂದು ಆರು ಬಿಡ್ತಾರ ಇದೆಲ್ಲ ಎರಡೆಲ್ಲ ಬಿಡ್ತಾರೆ ಎಲ್ಲ ಸಂತೋಷ್ ಅವರು ಈ ಧರ್ಮಸ್ಥಳ ಸಂಘದ ಸಾಲ ತೆಗೆದ್ರೆ ಅದನ್ನ ಕಟ್ಟಿ ಅಂತ ಹೇಳಿಕ್ಕೆ ನಾವು ಬಂದಿರೋದು ನಾವು ಕಟ್ಟುದಿಲ್ಲ ಅಂತ ಹೇಳಿದ ನಾನು ಹೇಳ್ತಾ ಇದ್ದೇನೆ ನಾ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ನಾವು ಕಟ್ಟುದಿಲ್ಲ ಅಂತ ಹೇಳ್ತಿಲ್ಲ ಅದು ಬ್ಯಾಂಕಿನಿಂದ ಕಡಿಮೆ ಆಯ್ತು ಅಂತ ಎಲ್ಲೊಂದು ದೇವಸ್ಥಾನ ಒಂದು
ಏನಲ್ಲ ಅವಡೆ ಆನಿ ಕೊರೋನಾ ಟೈಮ್ ಸೈದರ ಜನ ತೋರೆ ಬಜ್ಜಾರಲ್ಲ ಮೂರು ಬೈತಾರ ಯಾರು ಬರ್ಲಿಲ್ಲ ಇಲ್ಲಿ ವಸೀಲ್ ಮಾಲ್ದೇರ್ ಕೂಡ ಐಟ ವಸೀಲ್ ಮಾಲ್ದೇರ್ ಗೊತ್ತುಂಟಾ ಪೂರ ಕಡೆಯಿಂದ ಕೊಡ್ತೇವೆ ನಮ್ಮ ಮೂಲ ಮಾತ್ರ ಕೊಡ್ತಿದ್ದೇವೆ ಕೊರೋನಾ ಟೈಮ್ ಯಾವಾಗ ಕೊಡ್ತಿದ್ದೇವೆ ದೇಶ ಕೊಡ್ತಿದ್ದೇವೆ ಬೇರೆ ವಿಷಯ ಮಾತಾಡ್ಬೇಡಿ ಅಂತ ಧರ್ಮಸ್ಥಳ ಸಂಘ ಮಾತ್ರ ಮಾತಾಡಿ. ಧರ್ಮಸ್ಥಳ ಸಂಘದೇ ಮಾತಾಡ್ತೇವೆ. ಅದೇ ನಾನು ಹೇಳಿದ್ದು ನಾನು ಹೇಳುದು ಯಾವ್ದು ಕೊರೋನಾ ಟೈಮ್ ಅಲ್ಲಿ ವಸೂಲು ಮಾಡಿದಿರಲ್ಲ ಅಲ್ಲ ದೇಶಕ್ಕೆ ಹೌದು ಕೊರೋನಾ ಟೈಮ್ ಅಲ್ಲಿ ಎಲ್ಲ ವಸೂಲು ಮಾಡಿದಿರಲ್ಲ ನೀವು ಅದ ನಂತರ ನೀವು ಸಾಲ ತೆಗಿಲಿಲ್ಲ ವಸೂಲು ಮಾಡಿದಿರಲ್ಲ ಒಂದು ಬಟ್ಟಿ ಸಮೇತ ವಸೂಲು ಮಾಡಿದಿರಲ್ಲ ಬಟ್ಟಿ ಸಮೇತ ವಸೂಲು ಮಾಡಿದಿರಲ್ಲ ಯಾರಾದ್ರೂ ಬಿಡ್ಲಿಲ್ಲ ಮಾತಾಡೋದು ಬೇಡ ನನ್ನ ಹತ್ರ ಮಾತಾಡೋದು ಬೇಡ ಜಾಸ್ತಿ ಮಾತಾಡಬೇಡಿ ನಮ್ಮ ಹತ್ರ ಮಾತಾಡಬೇಡಿ. ದೇವ್ರ ಮೆಚ್ಚಿನ ಕೆಲಸ ಮೆಗ್ದಿನ ಮದ್ಮೆಗ್ ಬಂದು ಲೋನ್ಗೆ ಇದ್ದೀನಿ ಯಾ ಲಾಸ್ಟ್ ಗುಡ್ಪುನ ಟೈಮ್ ಗೊತ್ತಾನೆ ಮೆಗ್ದಿನ ಮದ್ಮೆಗ್ ಲೋನ್ ಬಂದು ತಪ್ಪದೆ ಮೆಗ್ದಿನ ಮದ್ಮೆಗೆ ಗೆತ್ತದೆ ಅಗತ್ಯನೇ ಹೆಚ್ಚಿ ಅದು ಹೆಂಗ್ಲೈತಿ ಲೋನ್ ಕೊಡ್ತೀನಿ ಬ್ಯಾಂಕ್ ಇದು ಎಂಕ್ಲ ಲೋನ್ ಕಟ್ಟದು ಎಂಕ್ಲೆ ಬ್ಯಾಂಕ್ ಜಾಮೀನು ಬರ್ದಾಗ ಲೋನ್ ಪದಾಧಿಕಾರಿ 2-3 ಸಾರಿ ಅದು ಪದಾಧಿಕಾರಿ ಅದು ಅಗತ್ಯ ಪಾತ್ರ ಸುಖ ಸುಖ ಏನ ಗೊತ್ತಿಲ್ಲ ನನಗೆ ಕಟ್ಟರೆ ಭಂಗ ವಿಷಯ ಏನಂತ ಹೇಳಿ ಕೊಡಿ ನನಗೆ ಒಬ್ಬನಿಗಲ್ಲ ಎಲ್ಲರಿಗೂ ಬ್ಯಾಂಕ್ ಪಾಸ್ ಕೊಡುವಂತ ಸಂಘದ ಅಕೌಂಟ್ ಅಲ್ಲಿ ಒಬ್ಬರ ಪರ್ಸನಲ್ ಅಕೌಂಟ್ ಅಲ್ಲಿ ಬ್ಯಾಂಕ್ ಮೊದಲೆಲ್ಲ ಜಾಯಿಂಟ್ ಅಲ್ಲಿ ಇತ್ತು ಮೊದ್ಲು ಯಾಕೆ ಮೊದ್ಲು ಇತ್ತಲ್ಲ ಜಾಯಿಂಟ್ ಅಲ್ಲಿ ಬ್ಯಾಂಕ್ ಪುಸ್ತಕ ಏನಿತ್ತು ಅಮ್ಮನ ಬದಾಡ್ಲಕ್ಕೆ ಜಲಚಕನ ಬದಾಡಿತ್ತು ಅವು ಅಧ್ಯಕ್ಷ ಹೌದು ಹೇಗೆ ಬ್ಯಾನ್ ಮಾಡ್ತೀನಿ ಅವು ಬರ್ತೀವಿ ಪರ್ಸನಲ್ ಅಕೌಂಟ್ ಇಲ್ಲ ನಮ್ಮಲ್ಲಿ ಆತ್ಮಸಾಕ್ಷಿ ಒಪ್ಪಿನಂಚಿನ ಕೆಲಸ ಅಂತ ದಾಲ ಬರ್ತಿ ನಿಕ್ಲೆಗೆ ಪ್ರಶ್ನೆ ಪ್ರಶ್ನೆ ಪೂರ ಪ್ರಶ್ನೆ ಅಮ್ಮನ ಲೋನ್ ಸೇರ್ಪಾದೀನಿ ಸೇರ್ಪಾದೀನಿ ಅದು ಲೋನ್ ಲೋನ್ ಬರ್ಬೇಕಂತ ನಿಖಲು ಹೆಂಗ ಸಂಘ ರಚನೆ ಮಾಡಿದ್ದು ನಾವು ಲೋನ್ ಕೊಟ್ಟೆ ಅಂತ ಕೊಟ್ಟು ಹೇಳ್ತೀವಲ್ಲ ನಾವು ನಿಮ್ಮ ಅತ್ತಿ ಸೈನ್ ಅಂತ ಸೇರ್ಪಡೆ ಸೈನ್ ಮಾಡ್ತೀನಿ
ಅಡ್ಜಸ್ಟ್ಮೆಂಟ್ ಮಾಡ್ತಾರೆ 10,000 ಕಟ್ಟಿದ್ದು ಅದು ಆರೋಗ್ಯ ಲೋನ್ ಅಪ್ಪ ಪಗ ಅರ್ನ ಬದಲ ಲೋನ್ ತಿಕ್ಕುಜಿ ಪಂಡದು ಬೇರೆ ಸೇರಿದ್ವಿ 52 ವರ್ಷ ಪಿಆರ್ಕೆ ಉಂಡಿ ಪಿಆರ್ಕೆ ಉಂಡಿ ಅದಾಗ ಇತ್ತಿದ್ದೆ 23 ವರ್ಷ ಕೊಟ್ಟು ಇಪ್ಪುರು ಪಿಆರ್ಕೆ ತಿಕ್ಕಿಜಿ ಉಲ್ಟಾ ಅತ್ತು ಬೇರೆ ಗೊಂದು ಹೊಸತ್ತು ಪಿಆರ್ ಇಡೀ ಕಣ್ಣಿ ಬಿಡಿದಿಲ್ಲ ಮಂಚ ಅತ್ತೆ ಯಾನ್ ಬಂದಿದ್ದ ಆತ್ಮ ಆತ್ಮಸಾಕ್ಷಿ ಅಕ್ಲೆ ಪ್ರಶ್ನೆ ಆತ್ಮಸಾಕ್ಷಿ ಬಂತ ಆತನ ಹೆಂಗ ಪೂರ ನಿಗ್ಲೆ ಕಟ್ಟೆರ ನಿಗ್ಲಿ ಈತ ಟೈಮ್ ಅವಧಿ ಕೊರ್ಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ರಿಕ್ವೆಸ್ಟ್ ದಾಲ ನಿಗ್ಲಿ ಈತ ಎಟ್ಟೆ ಕೆಲಸ ಮಂದಿ ಇತ್ತೆ ಮಾನ್ಪಿಸ್ಕೊಂಡು ಅವು ದೇವ್ರ ದಾಲ ಬರ್ತಿ ಬಂಚಿನ ಬರ್ತಿ ಲಾಸ್ಟ್ ಟೈಮ್ ಲೋನ್ ಕೊರ್ನಾಗ ಐಟ್ ತಿಕ್ಕುನ ನೆಟ್ ಐಟ್ ಕ್ಲೋಸಿಂಗ್ ಕ್ಲೋಸಿಂಗ್ ಬಂದ ಎಂಕ್ಲು ಪಂಡನ ಪ್ರೀ ಕ್ಲೋಸಿಂಗ್ ಮನ್ಪಲೇನ್ರಿ ಇಜ್ಜಾತ ನಿಕ್ಲತೆ ಒಲ್ತೊತ್ತು 10,000 ಕಂತ ಹಿಂಗ್ ಕಟ್ಟದು ಕೂಡ ಗೆಟ್ಟಿ ಅಂದಾಯ್ತು ಕಟ್ಟು 10,000 ಒಂದು ಒಂದಾ ದಿನ ತೋಜಿ ಐತಿ ಮೀಟಿಂಗ್ ನಿಮ್ಮ ಮಾಮಿಯ ನೋಡಿ, ಇದರಲ್ಲೇ ನಿಮ್ಗೆ ಸ್ಪಷ್ಟ ಆಗ್ತದೆ. ತಮ್ಮ ತಮ್ಮ ಊರಿನ ಜನಗಳನ್ನು ಸೇರಿಸಿ ಅವರ ಹತ್ರ ಎಲ್ಲ ಕಚ್ಚಾಡಿಸುವಂತ ಕೆಲಸ ಮಾಡಿಸ್ತಾ ಇರೋದು ಈ SKDRDP ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ. ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ನಮ್ಮ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿರುವ ಹೆಂಗಸು ಕೂಡ ಆ ಗಲಾಟೆಯಲ್ಲಿ ಇದ್ದಾಳೆ. ಅಪಪ್ರಚಾರ, ಅವರಿಗೆ ದೂರು ಇವರಿಗೆ ದೂರು ಎಲ್ಲ ದೂರು ಕೊಡ್ತಾ ಇದ್ದಾರೆ. ಏನ್ ಅಪಪ್ರಚಾರ ಅಂತ ಇಲ್ಲಿ ತನಕ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ನಾವು ಕೇಳಿರುವಂತ ದಾಖಲೆಗಳನ್ನು ಇಲ್ಲಿ ತನಕ ಅವರು ತೋರಿಸಿಲ್ಲ. ನಾವು ಇಷ್ಟು ದಿವಸದಿಂದ ಕೇಳ್ತಾ ಇರುವ ದಾಖಲೆಗಳನ್ನು ಯಾಕೆ ತೋರಿಸ್ತಾ ಇಲ್ಲ? ಜನಗಳಿಗೆ ಇಲ್ಲಿ ಅರ್ಥ ಆಗ್ಬೇಕು. ಇಲ್ಲಿ ಬರೀ ನಿಮ್ಮ ಊರಿನ ಜನಗಳನ್ನು ಸೇರಿಸಿ ನಿಮ್ಮ ಊರಿನ ಜನಗಳಿಗೆ ಹೊಡೆಯುವಂತ ಕೆಲಸ ಈಗ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಗಲಾಟೆ ಮಾಡ್ತಾ ಇದ್ರು, ಬೈತಾ ಇದ್ರು, ಈಗ ಓಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ಧರ್ಮಸ್ಥಳ ಸಂಘದ ಯೋಜನಾಧಿಕಾರಿಗಿಂತ ಮೇಲಿನ ಅಧಿಕಾರಿಗಳು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ? ಯಾರು ಒಬ್ಬರು ಕೂಡ ಸ್ಪಷ್ಟನೆ ಕೊಡ್ತಾ ಇಲ್ಲ. ನಿಮ್ಮ ಊರಿನ ಜನಗಳನ್ನು ಕಚ್ಚಾಡಿಸಿ ಕೋಟಿ ದುಡ್ಡು ಎಣಿಸುವುದರಲ್ಲೇ ಬ್ಯುಸಿ ಇದ್ದಾರೆ. ನಾವು ಕೇಳಿರುವಂತ ಲೆಕ್ಕಗಳು ಕೊಡಿ, ಯಾವುದೇ ಪ್ರೂಫ್ ಕೊಡ್ತಾ ಇಲ್ಲ. ಯಾಕೆ ನೀವು? ಜನಗಳೇ ಅರ್ಥ ಮಾಡ್ಕೊಳ್ಳಿ. ಈಗಾಗಲೇ ಮೊನ್ನೆ ನಡೆದಿರುವ ಘಟನೆ ನಂತರ ನಮ್ಗೆ ಸಿಕ್ಕಾಬಟ್ಟೆ ಕಾಲ್ಗಳು ಬರ್ತಾ ಇದೆ. ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡುವವರೇ ನಮ್ಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ, ಅವರವರ ಕಷ್ಟಗಳನ್ನು ಹೇಳ್ತಾ ಇದ್ದಾರೆ. ಮೇಲಾಧಿಕಾರಿಗಳು ಏನೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ಎಲ್ಲ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ದಾಖಲೆಗಳು ಕೊಡಿ, ದಾಖಲೆಗಳನ್ನಿಟ್ಟುಕೊಂಡು ಮಾತಾಡಿ. ಹಲ್ಲೆ ಮಾಡಿಯೇ ವಸೂಲು ಮಾಡೋದಿದ್ರೆ ಇದು ಬೇಗ ನಿಲ್ತದೆ. ನಾವು 3 ಕೋಟಿ ಟ್ಯಾಕ್ಸ್ ಕಟ್ತೇವೆ ಅಂತ ಹೇಳ್ತಿರಲ್ಲ, ತೋರಿಸಿ ನೀವು ಟ್ಯಾಕ್ಸ್ ಕಟ್ಟಿರೋಂಥದ್ದು.
ಯಾಕೆ ಇಷ್ಟು ದೊಡ್ಡ ಸಂಸ್ಥೆ 52 ಲಕ್ಷ ಜನ ಇದ್ದಾರೆ, ಯಾವುದೇ ದಾಖಲೆಗಳು, ನಾವು ಕೇಳುವಂತ ದಾಖಲೆಗಳು ಯಾಕೆ ನೀವು ಕೊಡ್ತಾ ಇಲ್ಲ? ಸಾಮಾನ್ಯ ಜನರು ಕೇಳುವಂತ ದಾಖಲೆಗಳನ್ನು ನೀವು ಯಾಕೆ ಕೊಡ್ತಾ ಇಲ್ಲ? 10 ತಿಂಗಳಿಂದ ನಾವು ಕೇಳ್ತಾ ಇದ್ದೇವೆ. ನಾವು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಯಾಕೆ ಕೊಡ್ತಾ ಇಲ್ಲ? ಜನಗಳೇ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನಮಗೆ ಏನು ಲಾಭ ಇಲ್ಲ ಇದರಲ್ಲಿ. ನಾವು ಕೇಳುವಂಥದ್ದು ಲೆಕ್ಕ. ಕೋಟಿ ಕೋಟಿ ಅಲ್ಲಿ ಜನರಿಂದ ದೋಚ್ತಾ ಇದ್ದೀರಲ್ಲ, ಊರಿನ ಜನರನ್ನೇ ಇದಕ್ಕೆ ಚೂ ಬಿಡ್ತಾ ಇದ್ದೀರಲ್ಲ ಗಲಾಟೆ ಮಾಡ್ಲಿಕ್ಕೆ. ಗಲಾಟೆ ಮಾಡಿಸಿ ಇವರು ಕೋಟಿ ಕೋಟಿ ಎಣಿಸ್ತಾ ಇದ್ದಾರೆ. ದಾಖಲೆ ತೋರಿಸಿ, ನಿಮ್ಗೆ ಕಾನೂನು ಪ್ರಕಾರ ನಮ್ಮ ಹತ್ರ ಮಾತಾಡ್ಲಿಕ್ಕೆ ನಿಮ್ಗೆ ತಾಕತ್ತಿಲ್ಲ. ನೀವು ಹಲ್ಲೆ ಮಾಡಿ ನಮ್ಮನ್ನು ಹೆದರಿಸಿ ನಮ್ಮನ್ನು ಬಾಯಿ ಮುಚ್ಚಿಸುವಂತ ಕೆಲಸ ಮಾಡ್ತಾ ಇದ್ದೀರಾ. ಜನಗಳೆಲ್ಲ ನೋಡ್ತಾ ಇದ್ದಾರೆ, ಜನಗಳಿಗೆಲ್ಲ ಅರ್ಥ ಆಗ್ತಾ ಇದೆ. ಏನು ಜನರಿಂದ ನೀವು ಲೂಟಿ ಮಾಡಿದ್ದೀರಾ, ಏನು ಕಷ್ಟ ಕೊಟ್ಟಿದ್ದೀರಾ, ಅದನ್ನು ನಾವು ಕೇಳ್ತಾ ಇದ್ದೇವೆ. ಇಷ್ಟು ವರ್ಷಗಳಿಂದ ಲೆಕ್ಕ ಇಲ್ಲದೆ ಬಡ್ಡಿ ವಸೂಲು ಮಾಡ್ತಾ ಇದ್ದೀರಲ್ಲ. ಒಬ್ಬನೇ ಒಬ್ಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲವೂ ಸರಿಯಾಗಿದೆ, ಎಲ್ಲ ದಾಖಲೆಗಳನ್ನು ಕೊಡ್ತೇವೆ ಅಂತ ನಮ್ಮ ಮುಂದೆ ಬಂದು ಹೇಳಿ, ನೀವು ತೋರಿಸಿ, ನಮ್ಗೆ ನಮ್ಮ ಜೊತೆ ಚರ್ಚೆಗೆ ಬನ್ನಿ. ನೀವು ಒಂದು ಪ್ರೆಸ್ ಮೀಟ್ ಕರೀರಿ, ನಾವು ಕೂಡ ಬರ್ತೇವೆ, ನೀವು ಕೂಡ ಬನ್ನಿ. ನಿಮ್ಮ ದಾಖಲೆಗಳನ್ನು ನೀವು ತೋರಿಸಿ, ನಮ್ಮ ದಾಖಲೆಗಳನ್ನು ನಾವು ತೋರಿಸ್ತೇವೆ. ಯಾವುದೇ ಭಯ ಬೇಡ. ನಿಮ್ಮನ್ನು ಹೆದರಿಸಿ ಬೆದರಿಸಿ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ, ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ, ನಿಮಗೆ ಬೇರೆ ಕಡೆ ಲೋನ್ ಸಿಗೋದಿಲ್ಲ, ಈ ಥರ ಎಲ್ಲ ಹೆದರಿಸಿ ಬೆದರಿಸಿ 10 ತಿಂಗಳಿಂದ ಯಾರಿಗೂ ಕೂಡ ಈ ಥರ ಸಮಸ್ಯೆ ಆಗಲಿಲ್ಲ. ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಡಾಕ್ಯುಮೆಂಟ್ ಏನಾದರೂ ಕೊಟ್ಟರೆ, ಖಾಲಿ ಪೇಪರ್ಗೆ ಸೈನ್ ಮಾಡಿಸಿದ್ರೆ, ನೀವು ಬ್ಲ್ಯಾಂಕ್ ಚೆಕ್ ಕೊಟ್ಟರೆ ನೀವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೀರಾ. ದಯವಿಟ್ಟು ಯಾರು ಕೂಡ ಕೊಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ದಾಖಲೆಗಳನ್ನು ಇಟ್ಟುಕೊಂಡು ನಿಮ್ಮ ಹೆಸರಿನಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅದರಲ್ಲಿ ಸಾಲ ತೆಗೆದು ಅವರು ನಿಮ್ಮ ತಲೆಗೆ ಹಾಕ್ತಾರೆ. ಬ್ಲ್ಯಾಂಕ್ ಚೆಕ್ ಕೊಡ್ತಿರಲ್ಲ, ಆಮೇಲೆ ನೀವು ಕಟ್ಟದಿದ್ರೆ ಚೆಕ್ ಬೌನ್ಸ್ ಕೇಸ್ ಹಾಕ್ತಾರೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲರ ಹತ್ರ ಹೇಳುವಂಥದ್ದು, ಖಾಲಿ ಚೆಕ್ ಆಗಲಿ ಯಾವುದೇ ಡಾಕ್ಯುಮೆಂಟ್ ಆಗಲಿ ಕೊಡಬೇಡಿ. ಈಗಾಗಲೇ ಅವರ ಮೇಲೆ ಕೇಸ್ ಇದೆ, ನಡೀತಾ ಇದೆ, ಅದಕ್ಕೆ ಸ್ಟೇ ತಂದಿದ್ದಾರೆ. ಕೋರ್ಟ್ ತೀರ್ಪು ಬರುವ ತನಕ ಯಾರೂ ಕಟ್ಟುವ ಅವಶ್ಯಕತೆ ಇಲ್ಲ. ಇದೇ ರೀತಿ ಗೂಂಡಾಗಿರಿ ಮಾಡಿ ವಸೂಲಿಗೆ ಪ್ರಯತ್ನಿಸುತ್ತಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಅನ್ನುವಂಥ ಈ ರೀತಿ ದರೋಡೆ ಮಾಡಿ ವಸೂಲಿ ಮಾಡ್ತಾ ಇರುವ ಕಳ್ಳ ಬಡ್ಡಿ ದಂಧೆಕೋರರಿಂದ ದೂರವಿರಿ. ಇನ್ನು ಮುಂದೆ ಯಾರು ಕೂಡ ದುಡ್ಡು ಕಟ್ಟುವ ಅವಶ್ಯಕತೆ ಇಲ್ಲ. ಈ ಥರ ಗಲಾಟೆ ಮಾಡಿ ವಸೂಲು ಮಾಡೋದಿದ್ರೆ ಯಾರು ಕಟ್ತಾರೆ? ಕಳ್ಳ ಬಡ್ಡಿ ದಂಧೆಯ ವಿರುದ್ಧ ನಾವು ಪ್ರಕರಣ ಕೂಡ ದಾಖಲೆ ಮಾಡಿದ್ದೇವೆ, ಮನವಿ ಕೂಡ ಮಾಡಿದ್ದೇವೆ. ಈಗಾಗಲೇ ನಾವು ಸಿವಿಲ್ ಕೋರ್ಟಲ್ಲಿ ಏನು ಕಂಪ್ಲೇಂಟ್ ಮಾಡಲಿಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದೇವೆ, ಎಲ್ಲ ದಾಖಲೆಗಳನ್ನು ರೆಡಿ ಮಾಡ್ತಾ ಇದ್ದೇವೆ. ಅಲ್ಲಿ ತನಕ ನೀವು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.